ದೂದ್ಸಾಗರ್ ಜಲಪಾತ ನೋಡಲು ತೆರಳಿದ ಯುವಕರ ತಂಡದ ಸಮಯ ಪ್ರಜ್ಞೆಯಿಂದ ರೈಲು ಅಪಘಾತ ತಪ್ಪಿದೆ. ಬೆಂಗಳೂರಿನ ಗೌರವ್ ಟಿಆರ್, ಕೌಶಿಕ್, ಪ್ರಜ್ವಲ್, ಮನೀಷಾ, ವೆನು ಸೇರಿದಂತೆ 6 ಜನರ ಯುವಕರ ತಂಡ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಗಡಿಗೆ ಹೊಂದಿಕೊಂಡಿರುವ ದೂದ್ಸಾಗರ್ ಜಲಪಾತ ನೋಡಲು ಟ್ರೆಕ್ಕಿಂಗ್ ಹೊರಟಿದ್ರು. ಈ ಯುವಕರ ತಂಡ ದೂದ್ಸಾಗರದ ವ್ಯೂ ಪಾಯಿಂಟ್ನಿಂದ ಜಲಪಾತವನ್ನು ನೋಡಿ ಆನಂದಿಸ್ತಾ ಇದ್ದ ಸಂದರ್ಭದಲ್ಲಿ ಮಧ್ಯಾಹ್ನ 2:30 ಸುಮಾರಿಗೆ ರೈಲ್ವೆ ಹಳಿ ಮೇಲೆ ಬೃಹತ್ ಮರ ಬೀಳ್ತಾ ಇರುವುದನ್ನು ಗಮನಿಸಿದ್ದಾರೆ. ಅದೇ ಸಮಯದಲ್ಲಿ ರೈಲು ಬರ್ತಾ ಇರುವ ಶಬ್ದವು ಯುವಕರ ಕಿವಿಗೆ ಬಿದ್ದಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಗೌರವ್ ಮತ್ತು ಆತನ ಸಹೋದ್ಯೋಗಿಗಳು ಮೈ ಮೇಲೆ ಹಾಕಿಕೊಂಡಿರುವ ಕೆಂಪು ಟಿ ಶರ್ಟ್, ಜಾಕೆಟ್ ಹಾಗೆ ಟವಲ್ಗಳನ್ನು ಬೇಸುತ್ತಾ ರೈಲು ನಿಲ್ಲಿಸುವಂತೆ ಚಾಲಕನಿಗೆ ತಿಳಿಸಿದ್ದಾರೆ. ಇತ್ತ ಯುವಕರನ್ನ ಗಮನಿಸಿದ ರೈಲು ಚಾಲಕ ತಕ್ಷಣ ಬ್ರೇಕ್ ಹಾಕಿದ್ದಾನೆ. ಇದರಿಂದ ವೇಗವಾಗಿ ಬರ್ತಾ ಇದ್ದ ರೈಲು ಮರ ಬಿದ್ದ ಜಾಗದಿಂದ ಕೇವಲ 10 ಮೀಟರ್ ದೂರದ ಅಂತರದಲ್ಲಿ ನಿಂತಿದೆ. ಕಳೆದೊಂದು ವಾರದಿಂದ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಹೀಗಾಗಿ ದೂದ್ಸಾಗರ ಸಮೀಪದಲ್ಲಿಗೆ ಬೃಹತ್ ಮರವೊಂದು ರೈಲು ಟ್ರ್ಯಾಕ್ ಮೇಲೆ ಉರುಳಿ ಬಿದ್ದಿದೆ. ರೈಲು ನಿಂತ ತಕ್ಷಣ ಯುವಕರು, ರೈಲು ಚಾಲಕ, ಆತನ ಸಹ ನಿರ್ದೇಶಕರು ಮತ್ತು ಇನ್ನಿಬ್ಬರು ಉದ್ಯೋಗಿಗಳು ಸೇರಿಕೊಂಡು ಬಿದ್ದ ಮರ ತೆರವು ಮಾಡಿದ್ದಾರೆ. ಇತ್ತ ಯುವಕರ ಕಾರ್ಯಕ್ಕೆ ರೈಲ್ವೆ ಚಾಲಕ ಸೇರಿದಂತೆ ಸಿಬ್ಬಂದಿ ಮತ್ತು ಪ್ರಯಾಣಿಕರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.